ಮಂಗಳೂರು ಬಾಂಬ್ ಷಡ್ಯಂತ್ರವನ್ನು ಬಯಲಿಗೆಳೆಯುವಂತೆ ಆಗ್ರಹಿಸಿ ಎಸ್ಡಿಪಿಐ ವತಿಯಿಂದ ಪುತ್ತೂರು ಬಸ್ ನಿಲ್ದಾಣದ ಬಳಿಯಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಪಿಎಫ್ಐ ಪುತ್ತೂರು ಜಿಲ್ಲಾಧ್ಯಕ್ಷ ಜಾಬೀರ್ ಅರಿಯಡ್ಕ ಅವರು, ಪುತ್ತೂರು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಭಯೋತ್ಪಾದನಾ ಕೇಂದ್ರವಾಗುತ್ತಿದೆ. ಈಶ್ವರಮಂಗಲದಲ್ಲಿ ಪತ್ತೆಯಾದ ಸ್ಫೋಟಕ ಸಾಮಗ್ರಿ ತಯಾರಿಕೆ ಸೇರಿದಂತೆ ಮಂಗಳೂರಿನಲ್ಲಿ ನಡೆದ ಬಾಂಬ್ ಸ್ಫೋಟ ಯತ್ನ ಎಲ್ಲದರ ಬಗ್ಗೆಯೂ ಸಮಗ್ರ ತನಿಖೆಯಾಗಬೇಕಿದೆ. ಇದರ ಹಿಂದಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಶಿಕ್ಷೆ ನೀಡಬೇಕು. ಹೀಗೆ ಮುಂದುವರೆದಲ್ಲಿ ಪುತ್ತೂರಿಗೆ ಬಹುದೊಡ್ಡ ಅಪಾಯವಾಗುವ ಸಂಭವವಿದೆ. ಕೆಲವೊಂದು ಮಾಧ್ಯಮಗಳಿಂದಾಗಿ ಈ ದೇಶ ಇವತ್ತು ಅರಾಜಕತೆಯತ್ತ ಹೋಗ್ತಾ ಇದೆ. ಮೊನ್ನೆ ಈಶ್ವರಮಂಗಲದಲ್ಲಿ 4 ಮಂದಿ ಬಾಂಬ್ ತಯಾರು ಮಾಡುವಾಗ ಅವರನ್ನ ಬಂಧಿಸಿದ್ರು. 4 ಮಂದಿಯು ಈ ರಾಜ್ಯದವರಲ್ಲ, ಕೇರಳ ಮತ್ತು ತಮಿಳುನಾಡಿನಿಂದ ಬಂದಿರತಕ್ಕಂಥ 4 ಮಂದಿಯನ್ನ ಈ ರಾಜ್ಯದಲ್ಲಿ ಬಂಧನ ಮಾಡಿದಾಗ ಆ 4 ಮಂದಿಯ ಬಗ್ಗೆ ತನಿಖೆ ಮಾಡಲಿಕ್ಕೆ ತಾಕತ್ತಿಲ್ಲದಂತಹ ಆ 4 ಮಂದಿಯ ವಿರುದ್ಧ ಒಂದು ಕಠಿಣವಾದಂತಹ ಕಾನೂನನ್ನು ಜಾರಿ ಮಾಡಲಿಕ್ಕೆ ತಾಕತ್ತಿಲ್ಲದಂತಹ ಬೆನ್ನು ಮೂಲೆಯಿಲ್ಲದಂತಹ ಅಧಿಕಾರಿಗಳಿರುವಾಗ ಇವತ್ತು ನಾವು ಪ್ರತಿಭಟನೆ ಮಾತ್ರ ಅಲ್ಲ, ಈ ರಸ್ತೆ ರೋಗವನ್ನು ಮಾಡಬೇಕಾದಂತ ಅವಶ್ಯಕತೆ ಈ ದೇಶದಲ್ಲಿ. 4 ಮಂದಿಯನ್ನು ಬಂಧಿಸಿದ್ದೀರಿ ನೀವು. 4 ಮಂದಿಯನ್ನು ಬಂಧಿಸುವಾಗ 4 ಮಂದಿಯು ಕೇರಳ ಮತ್ತು ತಮಿಳುನಾಡಿನಿಂದ ಬಂದಿದ್ದಾರೆ. ಅವರು ಆ 4 ಮಂದಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಮಾಲಿಂಗ ಪಾಟೇಲಿಯನ್ನು ಯಾಕೆ ಬಂಧಿಸಿಲ್ಲ ನೀವು? ಯಾಕೆ ಮಾಲಿಂಗ ಪಾಟೇಲಿಯವರಿಗೆ ನೀವು ಪ್ರಕರಣವನ್ನು ದಾಖಲಿಸಿಲ್ಲ ನೀವು? ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಇಕ್ಬಾಲ್ ಬೆಳ್ಳಾರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಕೆಎ ಸಿದ್ದಿಕ್, ಉಪಾಧ್ಯಕ್ಷ ಇಬ್ರಾಹಿಂ ಸಾಗರ್, ಕಾರ್ಯದರ್ಶಿ ಅಶ್ರಫ್ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಏನೆಲ್ಲ ರೀತಿಯಲ್ಲಿ ತಿರುಚು ನೋಡುವಂತಹ ಸರ್ಕಾರ ಮತ್ತು ಇಲಾಖೆಗಳ ವಿರುದ್ಧ ಈ ಒಂದು ಅಧ್ಯಕ್ಷರಾದಂತಹ ಅಬೂಬಕರ್ ಸಿದ್ದಿಕ್ ಅವರಿದ್ದಾರೆ. ಅವರಿಗೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಉಪ್ಪಿನಕಳಿ ಇದರ ಅಧ್ಯಕ್ಷರಾದಂತಹ ಅಮೀರ್ ಸಿದ್ದಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆರ್ಥಿಕವಾಗಿ